यथाशक्ति पूजार्चनेन श्री महागणपति प्रीयताम मम देवी कर्म काले निर्विघ्नं कुरु गर्भेष्मासीनो दर्भान् धारयमाणाः गुरवे नमः गणाधिपतये वैवस्वतन्त्रे अष्टाविंशतितमे कलियुगे वनवारे भारतवर्षे वृषभखण्डे दण्डकारण्ये गोदावर्या दक्षिणरेखालिवानि उद्धातारे परशुराम अक्षराब्दे अस्मिन् वर्षवर्तमाने व्यवहारिके ಅಕ್ಷರಗಳನ್ನು ತಲೆಗೆ ಸುತ್ತದಂದು ತಲೆಗೆ ಸುತ್ತನೇ ಎಡಗೈಗೆ ಹಾಕೊಳ್ಳಿ. ಹೀಗೆ ಹಾಗೆ ಮಾಡಿ ಎಡಗೈ ಹಾಕೊಂಡು ಬಲಗೈ ಹಾಕೊಳ್ಳಿ. ನಮಃ ಶಿವಾಭ್ಯಾಂ ಶುಭೇ ಬ್ರಹ್ಮದಲ್ಯ ಬ್ರಹ್ಮಭ್ಯಂ ಶ್ವೇತವರಾಹಲಕ್ಷ್ಮೀ ವೈವ ಸ್ವತಂತ್ರಯಷ್ಟಮೇಗಲಿಯೋನ್ಮಾಲೆ ಭಾರತವರ್ಷೇ ವೃಷಭಖಂಡೇ ಎಂಬುರ್ವಿವೆ ದಂಡಕಾರಣ್ಯ ಗೋದಾವರ್ಯಾಃ ದಕ್ಷಿಣದಿನೇ ಶಾಲಿವಾನ್ ಉದ್ಧಾತಾರೇ ಪ್ರತಿರಾಮಿ ವಿಲಂಬಿನಾಮ ಸಂವತ್ಸರಸ್ಯ विलंबिनाम संवत्सरस्य उत्तरायणे ग्रीष्मऋतु वृषभेर्गे अधिक ज्येष्ठमासे शुक्लपक्षे त्रयोदश्यां दक्षवासरोऽद्याम् अद्यवासरस्तु भानुवासरुक्तायां शुभतिथि शुभवार शुभनक्षत्रगुणामध्ये युक्तायां शुभपुण्यगतोऽस्य यजमानस्य अस्माकं सह कुटुम्बानां क्षेमस्थैर्यम् आनन्देषु चतुर्विधा फलपुण्यपुरुषार्थ श्री परमेश्वर प्रीत्यर्थम मम ಹೆಸರಂತಂದ್ರೆ ನಿಮ್ಮದು ಹೆಸರು ಶ್ರೀಧರ ರಾಮದೇಶ ಅರಿಷ್ಟಸ್ಥಾನೇಶು ಸುಧಾದೇಶಗ್ರಹಣಂ ಶುಭೈಕರ್ಷತಾಂ ದೀರ್ಘಾಯುಷ್ಯಾವೃತಂ ಸಿದ್ಧಾಂತಯ ವೃಷಿಕರಾಶೋಯಾರಸ್ಯಂ ಶ್ರೀಧರ ಶರ್ಮಣಾಚಾರಬೇಡಂ ಭಾಷೋದಂ ಸಿದ್ಧಾಂತಯ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತಾಯ ಹೆಸರು ವಾರಿಜಾ ನಾಮ್ಯಾಹ ನಿರ್ಮಾತೃಶೇಖರಂ ಅರಿಷ್ಟಸ್ಥಾನಗ್ರಹಣ ದೇಶಗ್ರಹಣಂ ಶುಭೈಕಾರ್ಷತಾಂ ದುಸ್ಥಾನ ನಿರ್ಭಾದಿಶಯ ಪುಣ್ಯಕ್ಷಯ ಪ್ರಾಪ್ತಪುತ್ರಾಗರಾಶರ ದುಷ್ಟಮಕ್ಕಳದು ಸಾತ್ವಿಕ್ ಪುನಃ ಮಿಥುನ ರಾಶಿಯ ಹೆಸರು ಸಾತ್ವಿಕ್ ನಾಮನೇ ಹೆಸರು ನಿರ್ಮಾತೃಶೇಖರ अरिष्टस्थानेषु स्थिता देशं ग्रहणं शुभैकार्षतां दुष्टान ग्रहणं सुष्ठं शुभादेशं प्राप्तदशाय सकलदुष्टार्घाषं कुमार्याः चन्द्रकुमार्याः पूर्वाषर्गे धनराशिजातायाः सौम्यनाम्याः निर्माणवर्षेग्रहाः अरिष्टस्थानेषु स्थिता देशं ग्रहणं शुभैकार्षतां सौभाग्यावृद्ध्यर्थम् अवगण्ड तस्यां भर्तुः ज्येष्ठाग्रे वृश्चिकराशिजातस्यां रोशन् नामनेषु जन्मादिविशेषग्रहाः अरिष्टस्थानेषु तदा देशग्रहणं शुभैकार्षतां दीर्घायुष्यावृतं तन्त्र तयोः कुमारस्य ज्येष्ठाग्रे वृश्चिकराशिजातायाः सुवानि नाम्न्याः समस्तग्रहचारपीडाचं सौभाग्यावृद्धं तन्त्र विशाखाग्रे तुलाराशिजातस्यां विहारनामनेषु जन्मादिविशेषग्रहाः ग्रहणं शुभैकार्षतां दीर्घायुष्यावृतस्य यजमानस्य सकटोपदस्य भ्रातृस्य सहायकवर्गस्य द्विपदयजष्मदवर्गस्य प्रत्येकं दिव्य बहुमातृक्षमोत्तरं दुःस्वप्नादिर्भुतापशनदागामी सूर्यदशरविष्टार्टपीडापरियात्मीज्ञानार्थं महालक्ष्म्याः चरितासिद्धर्थं चिन्तितं सकलसन्मनोरथावतं राजामात्यादि सर्वजनविषणार्थं अर्चनानमनग्रहणं शुभैकार्षतां फलावृतं समस्तमङ्गलावृतं समस्तपीडार्थं श्रीं श्री सग्रहलक्ष्मी सायिता सतमप्रीतम् अस्मिन्नमागारे भूतनदाचनमस्त्वं दोषनिवर्तनम् आवास योग्यता सतं प्रीतम् श्री सग्रहलक्ष्मी सततः संभ्रमीहिं सत्यार्णपूजा सत्यार्णपूजाख्यं कर्म करिष्यन् आचार्य श्रद्धार्गे शुक्रादीनं बृहस्पतिदात्मकार्ये अस्मिन्नाचार्य भूतोदम् अस्मिन् सत्यार्णपूजाख्ये कर्मे आचार्यं स्वामिनः ಆದರೆ ನಮ್ಮ ಪುರಾಣ ಸತ್ಯಾರ್ಣ ಪೂಜೆ ಮಾಡಿಸಿಕೊಡ್ಬೇಕು ಅಂತ ನೀವು ಕೇಳುವಂಥದ್ದು ಕೊಡಿ. ನಾನು ಪುರಾಗಿ ನಮ್ಮ ಗುರು ಉಪದೇಶಗಳಲ್ಲಿ ಶಾಸನ ಮಾಡಿಸಿ ಕ್ರಮಾಂತರ ಅನುಗ್ರಹ ಪ್ರಸಾದ ಕೊಡ್ತಾನೆ.
ಈಗ ಒಂದು ಕಾಲು ಗಂಟೆ ಮುಡಿಸೋದು ನಾನು ಇಲ್ಲಿ ಆವಾಹನ ಎಲ್ಲ ಮಾಡ್ಕೊಳ್ತೇನೆ. ಕೊನೆ ಕಲ್ಪೋಗ್ತಾ ಮನೆ ಕರ್ತೇನೆ. ಸೀತಾಂ ಸೂಕ್ಷ್ಮಂ ಸುಖಸ್ಪರ್ಶ ಈಶಾನಾನೇ ಸುರಂ ವಾಸ್ವೈಸಿ ಸರ್ವದೈವತ್ಯಂ ದೇಹಾಯ ಆಯಂತ ಕರ್ಮ ಶುದ್ಧರ್ತಂದ್ರಂ ಸರ್ವೇ ಸುಖಾಃ ತೀರ್ಥಂ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಸುಧಾಮಕರಷಣ್ಣಾಂ ಶುಭ್ರಂ ತೇಜಾಂ ಪರಧೃತದರ್ಶೋದೃಢಾವಿದೃಷ್ಟಂ ವಿಧಿಹರಿಹರರೂಪಂ ಸದೃಢಂ ಸಹ ಜಯಶಾಲಿಗಳು ನಾಮಾಗುವ ಹಾಗೆ ಅನುಗ್ರಹಿಸ್ತಾನೆ, ಕಾಪಾಡ್ತಾನೆ ಅಂತ ಅರ್ಥ. ಅವನನ್ನೇನಾದರೂ ನಾವು ಮರೆತು ಬಿಟ್ಟಿರುವಂತಾದರೆ ವಿಘ್ನ ಕರ್ತ, ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರಬಹುದಾದಂತಹ ಕರ್ಮಗಳಿಗೂ ಸಹ ವಿಘ್ನಗಳನ್ನು ತಂದೊಡ್ತಾನೆ ಅನ್ನುವಂಥದ್ದು ಶಾಸ್ತ್ರ. ಅಂತಹ ರೀತಿಯಲ್ಲಿ ನಿರ್ವಿಘ್ನದಾಯಕನಾದಂತಹ ಮಹಾಗಣಪತಿಯನ್ನು ಆರಾಧಿಸಿದಾಗ ಎಲ್ಲವೂ ಸಹ ನಿರ್ವಿಘ್ನವಾಗಿ ನೆರವೇರ್ಪಡುತ್ತದೆ. ಪ್ರತಿಯೊಂದು ವಿಭಾಗದಲ್ಲಿಯೂ ಸಹ ಜಯಶಾಲಿಗಳು ನಾಮಾಗುವ ಹಾಗೆ ಅವನು ಅನುಗ್ರಹಿಸ್ತಾನೆ ಅಂತ. ಇನ್ನೊಂದು ವಿಘ್ನವು ವಿಶಿಷ್ಟಾರ್ಥದ, ಅವನನ್ನು ನಂಬಿಕೊಂಡು ವಿಶೇಷವಾದಂತಹ ಪೂಜಾದಿಗಳನ್ನು ಹೋಮಾದಿಗಳನ್ನು ಸಲ್ಲಿಸಿದಾಗ ವಿಘ್ನವು ವಿಶಿಷ್ಟಾರ್ಥದ, ನಮ್ಮ ಎಣಿಕೆಗೂ ಮಿಗಿಲಾದಂತಹ ಫಲವನ್ನು ಕೊಡುವಂತ ಅನ್ನುವಂತಹ ದೃಷ್ಟಿಯಲ್ಲಿ ವಿಘ್ನವು ವಿಶಿಷ್ಟಾರ್ಥದ, ವಿಶಿಷ್ಟವಾದಂತಹ ಫಲವನ್ನು ನೀಡುವಂಥ ಅರ್ಥ. ಅಂತಹ ಮಹಾಗಣಪತಿಯನ್ನು ಆರಾಧಿಸಿದ್ದೇವೆ. ಇಲ್ಲಿ ಗಣಪತಿಯಲ್ಲಿ ಪ್ರಮುಖ ಬೇರೆ ಬೇರೆ ವಿಭಾಗಗಳಿದ್ದರೂ ಸಹ ಇವಾಗ ನಾವು ಆರಾಧಿಸತಕ್ಕಂಥದ್ದು ಮಹಾಗಣಪತಿ ಅಂತ ಹೇಳಿದರೆ 10 ಕೈಗಳಿಂದ ಕೂಡಿರತಕ್ಕಂತಹ ಲಕ್ಷ್ಮೀ ಸಿದ್ಧಿಬುದ್ಧಿಗಳನ್ನು ಸೇರಿರತಕ್ಕಂತಹ ಮಹಾಲಕ್ಷ್ಮಿಯನ್ನು ಒಳಗೂಡಿರತಕ್ಕಂತಹ ಮಹಾಗಣಪತಿ, ಸಾವರಣ ಮಹಾಗಣಪತಿ ಅಂತ ಹೇಳಿದರೆ ಆವರಣ ದೇವತೆಗಳ ಒಳಗಡೆ ಇರತಕ್ಕಂತಹ ಮಹಾಗಣಪತಿಯನ್ನು ಆರಾಧಿಸಿದ್ದೇವೆ ಅಂತ ಹೇಳಿದರೆ ಸಂಪೂರ್ಣವಾದಂತಹ ರಕ್ಷಣೆಯನ್ನು ನೀಡುವವನು, ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಅನುಗ್ರಹಿಸುವನು ಅಂತ ಅರ್ಥ. ಅಂತಹ ಮಹಾಗಣಪತಿಯನ್ನು ಆರಾಧಿಸಿದ್ದೇವೆ, ಹೊಂದಿಸಿದ್ದೇವೆ, ತಪ್ಪಿಸಿದ್ದೇವೆ. ಇದರಿಂದ ತೃಪ್ತನಾಗತಕ್ಕಂತಹ ಭಗವಂತ ದಶದಿಕ್ಕಗಳಲ್ಲಿ ಬರಬಹುದಾದಂತಹ ವಿಘ್ನ ಕೋಟರಗಳನ್ನೆಲ್ಲ ದೂರೀಕರಿಸಿ ನೆಮ್ಮದಿಯ ಸುಖ ಸಾಂಸಾರಿಕ ಬದುಕನ್ನು ನಮಗೂ ದೈಹಿಕವಾದಂತಹ ಆರೋಗ್ಯವನ್ನು, ಮಾನಸಿಕವಾದಂತಹ ಶಾಂತಿಯನ್ನು ಕೊಡುವುದಲ್ಲದೇನೆ ಉದ್ಯೋಗ ವ್ಯವಹಾರದಲ್ಲಿ ಸಹ ಯಶೋಲಾಭ ಕೀರ್ತಿಯನ್ನು, ಮನೆತನದ ಮರ್ಯಾದೆಯನ್ನು ಕಾಪಾಡಿಕೊಂಡು ಜೀವನವನ್ನು ಮಾಡುವಲ್ಲೇನಬೇಕು ಅದನ್ನು ಕಾಲಕಾಲಕ್ಕೆ ಮಹಾಗಣಪತಿ ಅನುಗ್ರಹಿಸಿ ನಮ್ಮ ಜೀವನವನ್ನು ಪಾವನ ಮಾಡುವುದರೊಂದಿಗೆ ಏನು ಬೇಕಾಗಿ ಸತ್ಕರ್ಮದಲ್ಲಿ ಸದ್ಬುದ್ಧಿಯನ್ನು ಹೆಚ್ಚಿಸಿ ಅದಕ್ಕೆ ಬೇಕಾದಂತಹ ಸಂಪತ್ತನ್ನು, ಸದಾವಕಾಶವನ್ನು ಕಲ್ಪಿಸಿ ನಮ್ಮನ್ನೆಲ್ಲ ಕಾಪಾಡಬೇಕು ಎಂಬುದಾಗಿ ಭಕ್ತಿಯಿಂದ ಪ್ರಾರ್ಥನೆ. ಶ್ರೀ ಮಹಾಗಣಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಸುತ್ತಲೂ ನಮಸ್ಕಾರ ಮಾಡಿ. ಯಾನಿ ಕಾನಿ ಜಪಾಪಾನಿ ಜನ್ಮಾಂತರದಾನಿ ಜ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣವದೇ ಪದೇ ಪ್ರದಕ್ಷಿಣಂ ಸಮರ್ಪಯಾಮಿ. ಉರಸಾ ಶಿರಸಾ ದ್ರಕ್ಷ್ಯಾಮನಸಾ ವಚಸಾ ತಥಾ ಅಭ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ನಮಾಮಿ ಶ್ರೀ ಶಿವಾತ್ಮಜಾಂ. ವಂದನಂ ಸಮರ್ಪಯಾಮಿ, ಪ್ರಸನ್ನಾಂಗ್ಯಂ ಸಮರ್ಪಯಾಮಿ, ಪುನಃ ಪೂಜಾಂ ಸಮರ್ಪಯಾಮಿ, ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ. ಪ್ರಾರ್ಥಯಾಮಿ. ಏತದ್ಧಮನ ಸಂಪೂರ್ಣಫಲಾವಾಪ್ತ್ಯರ್ಥಂ ಹಾಕಿ ನಮಸ್ಕಾರ ಮಾಡಿ. ಫಲಾದಿ ಪೂರ್ಣಾಹುತಿರೋಷ್ಯಾಮಿ. ತಿಳ್ಕೊಳ್ಳಿ ಮಕ್ಕಳೆಲ್ಲ ಮುಗಿಸಿಲ್ಲ. ಎಲ್ಲ ಮುಟ್ಟಿಬಿಡಿ. ಇದು ಜಾಗರಣೆ. ಶ್ರಿಯಂ ಫಲಂ ಆಯುಷ್ಯಂ ತೇಜಃ
देहि मे श्री शिवात्मज धर्माभविवादे राजाधिपति शरणानुत्तरे विसृजेत पूजार्थं कुसुमाक्षतां समर्पयामि सर्वोपचार पूजां समर्पयामि ಅಲ್ಲಿ ಹೋಗಿ ಸತ್ಸಂಗಕ್ಕೆ ಮಂಗಳಾರತಿ ಆಗುತ್ತೆ ಬ್ರಹ್ಮಣಾರ್ಥಂ ಬ್ರಹ್ಮಣಿ ಪದೇನ ಗವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಕಾಯೇನ ವಾಚಾ ಮನಸೇಂದ್ರಿಯೇಣ ಪುಣ್ಯಾತ್ಮನಃ ಪ್ರದೇಶಭಾವ ಕರೋಮ್ಯಜ್ಞಾನಂ ನಾರಾಯಣಾಯೇತಿ ಸಮರ್ಪಯಾಮಿ ವರ್ತಮಾನೇऽಸ್ಮಿನ್ ಶ್ರೀಮಯಾಶ್ರಿತನಾಗಿರಣ್ಯಾಗಿರಿಣ ಆರಾಧಿತ ಶ್ರೀ ಮಹಾಗಣಪತಿ ಪ್ರಿಯ ಸರ್ವಂ कर्पूरदीपं समाहृतं ददामि देववरप्रतिरभं पापन्धकारं दुरितं लक्ष्मीकांतं कमलं सशंखचक्रं सगरेककुण्डलं समीकमसं सहारवक्षमर्तुं विष्णुं ज्येष्ठं महाविष्णुं ब्रह्मविष्णुं महेश्वरम् अनेकरूपं दैत्यान्तं नमामि पुरुषोत्तमं ध्यायेत् सत्यं गुणानीतं गुणत्रयपूरितं लोकनाथं लोकेशं गोस्वामिं नीलवर्णं पीतवस्त्रं श्रीवत्सवरभूषणं गोविन्दं गोकुलानन्दं ब्रह्माण्डेनपूजनं श्रीसग्रहलक्ष्मी सहितरत्नमनोरथान् प्रार्थयामि ಪ್ರಾರ್ಥನೆ ಮಾಡಿಬಿಟ್ಟು ವಿಶೇಷವಾಗಿ ಈ ಒಂದು ಗ್ರಹ ಪ್ರವೇಶವಂತ ಶುಭ ಸಂದರ್ಭದಲ್ಲಿ ಇವತ್ತಿನ ದಿವಸ ಈ ಮನೆಯಲ್ಲಿ ಮೊದಲನೇದಾಗಿ ನಾವು ಗಣವನ್ನು ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಸಿಕೊಂಡಿದ್ದೇವೆ. ಮಾಡಲಿಕ್ಕಿರುವ ಈ ಪೂಜೆ ಮಾಡಿದಂತಹ ಈ ಪೂಜೆ ನಾ ಸ್ವಾಮಿ ಸತ್ಯನಾರಾಯಣ ವಿಶೇಷ ಸ್ವೀಕಾರ ಮಾಡಿಕೊಡಬೇಕು. ದುಃಖ ಶೋಕಾದಿಶವಂ ಧನಧಾನ್ಯ ಪ್ರವೃತ್ತಂ ಸೌಭಾಗ್ಯ ಸಂದರ್ಭಂ ಸರ್ವತ್ರ ವಿಜಯಪ್ರದಂ ಅಂತ ಸತ್ಯನಾರಾಯಣ ಹೇಳ್ತಾರೆ. ದುಃಖ ಶೋಕಗಳಂದರೆ ಶಮನ ಮಾಡ್ತೇನೆ, ಧನಧಾನ್ಯಗಳನ್ನು ವೃದ್ಧಿ ಮಾಡ್ತೇನೆ,
ಸೌಭಾಗ್ಯ ಸಂತೆಗಳನ್ನು ಉಂಟು ಮಾಡ್ತಾನೆ, ಸರ್ವತ್ರ ವಿಜಯಪದ ಎಲ್ಲ ಕಡೆಗೂ ಮಂಗಲವನ್ನೇ ಉಂಟು ಮಾಡ್ತಾನೆಂದಾಗಿ ಸ್ವಾಮಿ ಅಭಯವಾಕ್ಯ ಉಂಟು. ಅದೇ ರೀತಿ ನಾವು ಇವತ್ತು ಕೊಟ್ಟಂಥ ಬಗ್ಗೆ ಯಾವುದೇ ಉದ್ದೇಶಪ್ಪ ಅಂತ ಮನ್ನಿಸಬೇಕು. ನಿಮ್ಮೆಲ್ಲರಿಗೆ ಆರೋಗ್ಯಪೂರ್ಣವಾದ ಆಯುಷ್ಯವನ್ನು ಕೊಡಬೇಕು. ಮಾಡುವ ಉದ್ಯೋಗ ವ್ಯವಹಾರ ಯಶಸ್ಸನ್ನು ಪ್ರಗತಿಯನ್ನು ಕೊಡಬೇಕು. ಹಿರಿಯರಿಂದ ಸುಶಾಂತಿ ಆರೋಗ್ಯ ನೆಮ್ಮದಿಯನ್ನು, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಯಶಸ್ಸನ್ನು, ಊರಲ್ಲಿರುವ ಪರವರಲ್ಲಿ ಎಲ್ಲರೂ ಕೂಡ ಸ್ತೋತ್ರ ಶ್ರೇಯಸ್ಸನ್ನು, ಸುಖ ಶಾಂತಿ ನೆಮ್ಮದಿ ಸಂತೃಪ್ತ ಜೀವನ ಆ ಸ್ವಾಮಿಗಳ ಸಹಿತ ಧರ್ಮ ಪ್ರಾರ್ಥನೆ. ಶ್ರೀಮದ್ ರಮಾನ ಗೋವಿಂದ ಧ್ಯಾನಿಕಾನ್ ಯಪಾಪಾನಿ ಜನಮಂತರ್ಗೃತಾನಿಶಂ ದಾನಿ ನಶ್ಯಂತಿ ಭಕ್ತಿಗಳೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ರಾಯಮಂತ್ರವ್ಯಾಗೇ ಅನ್ಯಥಾ ಶರಣನ್ನಾಶ ತ್ವಮೇವ ತಸ್ಮಾತ್ ಕಾರುಣ್ಯಕ್ಷಮಾಂ ಪುರಸಾ ಜಲಸಾ ಮನಸ್ಸಾ ವಚಸಾ ತಥಾ ವರ್ಷಂ ಕರಾಭ್ಯಾಂ ನಾಭ್ಯಾಂ ಸಾಷ್ಟಾಂಗೈಃ ಪ್ರಣಮಾಮಿ ಪ್ರಾರ್ಥನಾಂ ಸಮರ್ಪಯಾಮಿ. ಕಾವೇರಿ ವಿಜಯಾಲಯ ಗುಲಾಬಾರಿ ವಿಶ್ವತಃ ಮಯಾಮಿ ವಿಜಯಾಲಯ ಪ್ರದರ್ಶ ವರ್ಧನಾಮಿ ಕಾವೇರಿ ವಿಜಯಾಲಯ ಗುಲಾಬಾರಿ ವಿಶ್ವತಃ ಮಯಾಮಿ ವಿಜಯಾಲಯ ಪ್ರದರ್ಶ ಮರ್ಗಮನಮಿ ಕಾವೇರಿ ವಿಜಯಾಲಯ ಗುಲಾಬಾರಿ ವಿಶ್ವತಃ ಮಯಾಮಿ ಪ್ರದರ್ಶ ಕುದುರೆ. ಶ್ರೀ ಗುರುಭ್ಯೋ ನಮಃ. ಮಹಾನಂದಿ ನಮಃ. ಸ್ವಸ್ತಿ ಅದ್ಯವ್ರಚರದೇವಂ ನಮಃ. ಶುಭಾಪುಣ್ಯದಿಸೋ ಇದು ಆರತಿಯದ್ದು ಬತ್ತಿ ಬತ್ತಿ ಅವರಿಗೆ ಅಡುಗೆ ಮನೆಯಲ್ಲಿ ಸ್ಟೋವಿನ ಕೆಳಗೆ ಹಾಕ್ತಾರೆ. ಈ ಸ್ಟೋವ್ ಇಡೋ ಜಾಗ ಉಂಟು. ಇದು ಸಂಖ್ಯೆ ನಮೋ ವಾಮನಸಾನೀತ ರೂಪಾಯ ಆದಿ ಮಧ್ಯಾಹ್ನ ಸರ್ವೇ ಚಾಮರೂಪನ श्रुत्वासु ततो विष्णु नारदं प्रत्यवाक्य श्री भगवान वाक्यं किमर्थमागतस्तुतं किन्तेवरस्य कथेस्तु महाभारतं त्रयमणे वाक्यं. ವಿಶೇಷವಾಗಿ ಸ್ವಾಮಿ ಚಿತ್ರ ಪೂಜೆ ಮಾಡಿದ್ರೆ ಕಥೆ ಕೇಳಬೇಕು ಅಂತ ಅಂದರೆ ಮಂತ್ರೇ ತೀರ್ಥೇ ನಿವೇದಿಯಾಗಿ ದೈವಜ್ಞೆ ಭೇಷೆಗಳು ಯಾದೃಶಿ ಭಾವನಾ ತುರ್ಯ ಸಿದ್ಧಿರಬಹುದು. ಅದಕ್ಕೆ ಅಂತ ನಾವು ಮಂತ್ರಗಳಲ್ಲಿ ತೀರ್ಥಗಳಲ್ಲಿ ಹಾಗೂ ದ್ವಿಜೆ ದೇವರಲ್ಲಿ ಬ್ರಾಹ್ಮಣರಲ್ಲಿ ಮತ್ತು ವೈದ್ಯರಲ್ಲಿ ಡಾಕ್ಟರಲ್ಲಿ ಕೂಡ ಒಳ್ಳೆಯದಾಗ್ತದೆ ಅನ್ನೋ ಭಾವನೆ ಇಟ್ಕೊಂಡು ನಾವು ಒಟ್ಟಿಗೆ ಡಾಕ್ಟರ್ ಮದ್ದು ತಗೊಂಡ್ರೆ ಬ್ರಾಹ್ಮಣ ಪದಾರ್ಥ ದೇವರ ಪೂಜೆ ಮಾಡಿದ್ರೆ ಒಳ್ಳೆಯದಾಗ್ತದೆ. ಯಾವ್ದು ಭಾವನಾ ಪೂಜೆ ಸದ್ದಿರಬಹುದು ಅಷ್ಟೇ ಅಂತ. ಮಂತ್ರಗಳು ಏನಂದರೆ ಅಪೌರುಷೇಯವಾದ ಮಂತ್ರಗಳು ಅಂತ ಹೇಳ್ತಾರೆ. ಈ ರಾಮಾಯಣ ಮಹಾಭಾರತ ಅಷ್ಟಾದಶ ಪುರಾಣಗಳನ್ನೆಲ್ಲ ವ್ಯಾಸ ಮಹರ್ಷಿಗಳು ಬರೆದದ್ದಾದರೆ ಋಗ್ವೇದ ಯಜುರ್ವೇದ ಸಾಮವೇದ 4 ವೇದಗಳನ್ನು ಯಾರು ಬರೆದದ್ದಲ್ಲ, ನಿತ್ಯ ಸತ್ಯಗಳಾದದ್ದನ್ನು ಋಷಿಮುನಿಗಳು ತಮ್ಮ ತಪಸ್ಸಿನ ಬಲದಿಂದ ಕಂಡುಕೊಂಡರು. ವಿಶ್ವಾಮಿತ್ರ ಋಷಿ ಗಾಯತ್ರಿ ಮಂತ್ರವನ್ನು ಕೂಡ ನಿತ್ಯ ಸತ್ಯವಾದ ಒಂದು ಸೂರ್ಯದೇವರ ಉಪಾಸನೆಯಿಂದ ನಾವು ಯಶಸ್ಸನ್ನು ಪಡೆಯಬಹುದು ಎಂಬುದಾಗಿ ಸೂರ್ಯನ ಸ್ತೋತ್ರ ಮಾಡುವಂತಹ ಮಂತ್ರ ಅದು. ಸೂರ್ಯದೇವರನ್ನು ಸೌರಶಕ್ತಿಯ ಜಗತ್ತಿನ ಚಾಲನೆ ಎಂಬುದಾಗಿ ಮಂತ್ರವನ್ನು ವಿಶ್ವಾಮಿತ್ರ ಋಷಿ ಕಂಡುಕೊಂಡು ಅದನ್ನು ಜಗತ್ತಿಗೆ ಕೊಟ್ಟ. ಜನರು ಅದನ್ನು ಉಪಾಸನೆ ಮಾಡಿಕೊಂಡು ಹೆಚ್ಚೆಚ್ಚು ಅನುಷ್ಠಾನ ಮಾಡಿಕೊಂಡು ಅದರಿಂದ ಉಪಯೋಗ ಪಡ್ಕೊಳ್ತಿದ್ದಾರೆ. ಅಂದರೆ ಈ ಮಂತ್ರಗಳೆಲ್ಲ ಹಾಗೆ ದ್ರಷ್ಟಾರರು ಅಂತ ಹೇಳ್ತೇವೆ ನಾವು. ಮಂತ್ರವನ್ನು ಕಂಡುಕೊಂಡವ ಅಂತ ಬರೆದದ್ದಲ್ಲ, ರಾಮಾಯಣ ಮಹಾಭಾರತ ಬರೆದದ್ದಾದ್ರೆ ಆ ರೀತಿ ಮಂತ್ರಗಳನ್ನು ನಾವು ಕೇಳೋದ್ರಿಂದ ಶ್ರುತಂ ಹರತಿ ಪಾಪ ಅನ್ನೋದು ಆರೋಗ್ಯ ಪಡೆಯುತ್ತದೆ. ಮಂತ್ರಗಳನ್ನು ಕೇಳೋದ್ರಿಂದ ನಮ್ಮ ಪಾಪಗಳ ಪರಿಹಾರಕ್ಕೆ ಆರೋಗ್ಯ ವೃದ್ಧಿ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಆದ್ರಿಂದ ನಾವು ಶ್ಲೋಕ ರೂಪವಾದ ಮಂತ್ರ ರೂಪವಾದ ಕಥೆಗಳನ್ನೆಲ್ಲ ಕೇಳಬೇಕು ಅಂತ ಹೇಳ್ತಾರೆ. ಆಮೇಲೆ ಕನ್ನಡ ಭಾಷೆ ಕೂಡ ಸ್ವಲ್ಪ ಹೇಳಬೇಕಾಗ್ತದೆ. ಅದೇ ರೀತಿ ಈ ಕಲಿಯುಗದಲ್ಲಾಗುವಾಗ ಸ್ವಲ್ಪ ಶ್ರಮೀ ಅಲ್ಪವಿದ್ಯೆಯೇ ಅಲ್ಪ ಕಾರ್ಯಕ್ಷಮತೆ ಅಂತ ಕಡಿಮೆ ಪರಿಶ್ರಮದಿಂದ ಕಡಿಮೆ ಸಮಯದಲ್ಲಿ ಕಡಿಮೆ ದ್ರವ್ಯದಿಂದ ಆಗುವ ಯಾವ ಒಂದು ವಿಶೇಷ ಪೂಜೆಯಿಂದ ವಿಶೇಷ ಫಲ ಉಂಟು ಅದನ್ನು ಹೇಳಬೇಕು ಎಂಬುದಾಗಿ ಸೂತ ಪ್ರಾಣಕ್ಕೆ ಶಿವನದಾಸರು ಹೇಳ್ತಾರೆ. ಯಾಕಂದರೆ ಕಲಿಯುಗದಲ್ಲಿ ಕಲಾ ವನ್ನಗದ ಪ್ರಾಣ ಲೋಕ ಸ್ವಲ್ಪ ಯಶಸ್ಸದ ನಿರ್ಧಾರಾಂತೆ ನಾನಾ ಪೀಡಾಪೀಡದ ಅಂತ ಕಲಿಯುಗದ ಜನರೆಲ್ಲ ಅವರವರ ಕರ್ಮ ಫಲದಿಂದ ತೊಡಲಾಡ್ತಿರ್ತಾರೆ. ಯಾಕಂದರೆ ಈ ಒಂದು ಕರ್ಮದಲ್ಲಿ ಧರ್ಮದಲ್ಲಿ ನಾವು ವೃತ ನಿಯಮಾದಿಗಳನ್ನು ಮಾಡುವುದು ಕಷ್ಟ ಸಾಧ್ಯ ಆಗಿರ್ತದೆ. ಯಾಕಂದರೆ ದ್ರವ್ಯ ಶುದ್ಧಿ ಇರೋದಿಲ್ಲ, ಮತ್ತೆ ನಮಗೆ ದೇಹ ಶುದ್ಧಿ ಇರೋದಿಲ್ಲ. ನಮಗೆ ನಾವು 15 ದಿವಸ ಇತ್ಯಾದಿ 15 ದಿವಸ ನಿರಂತರವಾಗಿ ಉಪವಾಸವನ್ನು ಮಾಡುವಂಥ ವ್ರತಗಳೆಲ್ಲ ಹೇಳ್ತಾರೆ. ಅದಾಗಬೇಕು ನಮ್ಮ ಆಯುಧ ಪ್ರಮಾಣ ಕಮ್ಮಿ. ಮತ್ತು ನಾವು ಸ್ವಲ್ಪ ಕಲಾವನ್ನಗರ ಪ್ರಾಣ ಆಹಾರವನ್ನು ಸ್ವೀಕರಿಸದೆ ಹೆಚ್ಚು ದಿವಸ ಉಪವಾಸ ಮಾಡಲಿಕ್ಕಾಗಲ್ಲ. ಕೃತ ತ್ರೇತಾಯುಗದಲ್ಲೆಲ್ಲ ಅವರು 100 ವರ್ಷ ತಪಸ್ಸು ಮಾಡ್ತಿದ್ರು ಅಂತ ನಾವು ಕೇಳ್ತೇವೆ. ಬರೀ ನೀರು ಕುಡ್ಕೊಂಡು ಅಥವಾ ಬರೀ ಗಾಳಿ ಉಸಿರಾಟ ಮಾಡೋದ್ರಿಂದ ತುಂಬ ವರ್ಷಗಳು ನಿಲ್ಲಕ್ಕಾಗ್ತದೆ. ಈಗ ಆಗಲ್ಲ. ನಾವು ಅನ್ನವನ್ನು ನಾವೊಂದು 10-20-30 ದಿವಸ ಅನ್ನ ಬಿಟ್ಟು ಅವನ ಆಹಾರ ಬಿಟ್ಟರೆ ಅವನು ಪ್ರಾಣವನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗ್ತದೆ. ಅನ್ನದ ಪ್ರಾಣ ಆಗಿರ್ತದೆ ಈ ಒಂದು ಕಲಿಯುಗದಲ್ಲಿ. ಹಾಗೆ ಆಯು ಪ್ರಮಾಣವು ಕಮ್ಮಿ. ನಮ್ಮ ಈ ಕಲಿಯುಗದಲ್ಲಿ ಆಯು ಪ್ರಮಾಣ ಕಮ್ಮಿ ಆಗ್ತದೆ. ನಿರ್ಧನಾಷ್ಟವರಿಗೆ ಅವರಲ್ಲಿ
ದ್ರವ್ಯ ಸಂಪಾದನೆ ಕೂಡ ಕಮ್ಮಿ ಇರ್ತದೆ. ನಾನಾ ಪೀಡಾ ಪ್ರಭೇದದ ಹೀಗಿರುವಾಗ ಸ್ವಲ್ಪ ಶ್ರಮಿ, ಯಾಕಂದ್ರೆ ಈ ಒಂದು ಕಲಿಯುಗದಲ್ಲಿ ನಾವು ಅನ್ನ ಮಾರಬಾರ್ದು, ನೀರು ಮಾರಬಾರ್ದು ಅಂತೆಲ್ಲ ಶಾಸ್ತ್ರ ಹೇಳ್ತದೆ. ಆದರೆ ನೀರು ಕೂಡ ಈಗ ಮಾರಾಟದ ವಸ್ತು ಆಗಿದೆ ಅಲ್ವಾ. ಆದ್ರಿಂದ ಶಾಸ್ತ್ರ ಹೇಳಿದ ಹಾಗೆ ನಾವು ಒಂದು ವ್ಯವಹಾರ ನಡೆಸೋದು ಕಷ್ಟ ಆಗ್ತದೆ. ಮಳೆಗಾಲಕ್ಕೆ ಬೇಕು ಅಂತ ನಾವು ವೈಶಾಖದಲ್ಲಿ ಕೂಡಿಡ್ತೇವೆ, ಬೇರೆ ಪ್ರಾಣಿಗಳ ಹಾಗೆಲ್ಲ ಮಾಡೋದು ಅಲ್ವಾ. ಆದ್ರಿಂದ ನಾವು ಪ್ರಯಾಸದ ಶಾಸ್ತ್ರ ಬದಲು ಶಾಸ್ತ್ರ ಹೇಳಿದ ರೀತಿಯಲ್ಲಿ ಪುಣ್ಯ ಸಂಪಾದನೆ ಮಾಡೋದು ಕಷ್ಟ ಸಾಧ್ಯ ಇರುತ್ತದೆ. ಹೀಗಿರುವಾಗ ಸುಲಭೋಪಾಯ ಹೇಳಬೇಕೆಂದರೆ ಸೂತ ಪ್ರಾಣಿಗಳಂತ ಸೋಲಗಾರಗಳಿಂದ ಶ್ರೀಮನ್ನಾರಾಯಣನೇ ನಾರದನಿಗೆ ಹೇಳಬೇಕಾದ್ರೆ ಸತ್ಯನಾರಾಯಣ ಪೂಜೆ ದೇವತೆ ಅದನ್ನು ಹೇಳ್ತಾರೆ. ಸತ್ಯನಾರಾಯಣ ಪೂಜೆ ಕಡಿಮೆ ಪರಿಸ್ಥಿತಿಯಿಂದ ಕಡಿಮೆ ಸಮಯ ಕಡಿಮೆ ಕಾಲದಾಗ ವಿಶೇಷ ಪೂಜೆ ಅಂತ. ಯಾಕಂದ್ರೆ ನಾವು ಒಂದೇ ಕಲಶ ಮಾತ್ರದಲ್ಲಿ ನಾವು ಆದಿತ್ಯಾದಿ ನವಗ್ರಹ 9 ಜನ, ಅಧಿದೇವತೆ 9 ಜನ, ಪ್ರತಿದೇವತೆ 9 ಜನ, ಷಾಡ್ಗುಣ ದೇವತೆ 6, ದಿಕ್ಪಾಲ ದೇವತೆ 8, ಹೀಗೆ ಒಟ್ಟು 42 ದೇವತೆಗಳನ್ನು ಒಂದೇ ಕಲದಲ್ಲಿ ಲಕ್ಷ್ಮೀ ಸಹಿತವಾಗಿ ಸ್ವಾಮಿಯವರನ್ನ ಒಂದೇ ಕಲದಲ್ಲಿ ಆವಾಹನೆ ಮಾಡ್ತೀವಿ. ಬೇರೆ ನವಗ್ರಹ ಹೋಮ ಮಾಡಿದ್ರೆ ನವಗ್ರಹ ಸಮಿತಿ ಆಗಬೇಕು, ಧಾನ್ಯ ಆಗಬೇಕು, 9 ಧಾನ್ಯ ಆಗಬೇಕು, ಮಂಡಲ ಆಗಬೇಕು, 3-4 ದಿನ ಬಟ್ಟೆ ಬೇಕು, ಆಗ್ತದೆ. ಹಾಗಾಗಿ ತೀರಾ ಸಂಕ್ಷೇಪ ಮಾಡಲಿಕ್ಕೆ ಸ್ವಲ್ಪ ಶ್ರಮೀ ಅಥವಾ ವಿದ್ಯೆ ಅಂತ ತೀರಾ ಸಂಕ್ಷೇಪ ಮಾಡಲಿಕ್ಕೆ ಆಗಲಿಲ್ಲ. ಅವರವರ ಅನುಭವ, ಅವರ ಯೋಗ್ಯತೆಗೆ ತಕ್ಕಂತೆ ಯಥಾ ವಿಭಾವ ಇರ್ತಾರೆ. ಅವರ ಅನುಕೂಲಕ್ಕೆ ತಕ್ಕಂತೆ ವಿಶೇಷವಾಗಿ ದ್ರವ್ಯ ಸಂದರ್ಭದಿಂದಾಗಿ ವಿಶೇಷವಾಗಿ ಮರದ ಗುರುಜಿ ಬಾಳೆಗಿಡಕ್ಕಂತೂ ಹೂವನ್ನೆಲ್ಲ ಜಾಸ್ತಿ ವಿನಿಯೋಗ ಮಾಡಿದ್ದಾರೆ. ಗಣಹೋಮ ನವಗ್ರಹ ಹೋಮಕ್ಕೆ ಇಷ್ಟು ಹೂ ಬೇಡ ಆಗ್ತದೆ. ಸತ್ಯನಾರಾಯಣ ಪೂಜೆಗೆ ಆಗುವಾಗ ನಾವು ಹೂ ಕೂಡ ಜಾಸ್ತಿ ತರಬೇಕು, ಹಣ್ಣು ಹಂಪಲು ಕೂಡ ಜಾಸ್ತಿ ತರಬೇಕು. ಅದೇ ರೀತಿ ಹೇಳ್ತಾರೆ ಅವರು. ಹಾಗೆ ನೀವು ಮನೆ ಒಂದು ಗಣಹೋಮ ಅಥವಾ ನವಗ್ರಹ ಶಾಂತಿ ಅಂತದೆಲ್ಲ ಮಾಡಿದ್ರೆ 10 ಜನಕ್ಕೆ ಊಟ ಹಾಕಬೇಕಂತಿಲ್ಲ. ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಬ್ರಾಹ್ಮಣರಿಗೆ ಬಾಂಧವ್ಯ ಇಷ್ಟ ಇವ ಬಂಧು ಬಾಂಧವರನ್ನೆಲ್ಲ ಒಂದು ಪ್ರಸಾದ ಸತ್ಯನಾರಾಯಣ ಪೂಜೆ ದೇವರ ಪ್ರಸಾದ ವಿನಿಯೋಗಕ್ಕೆ ತರಬೇಕು. ಒಂದು 35 ಜನಕ್ಕೆ ಊಟ ಹಂಚಿ ಕೊಡಬೇಕು ಎಂದಾಗಿ ಹೇಳ್ತಾರೆ. ಅದೇ ರೀತಿ ಇವತ್ತಿನ ದಿವಸ ನಾವು ಸಪಾದ ಭಕ್ಷ ಸಮರ್ಪಣೆ, ಹಾಲು, ತುಪ್ಪ, ಬಾಳೆಹಣ್ಣು, ರವೆ, ಸಕ್ಕರೆ ಈ 5 ಒಂದು ಕಾಲದ ಪ್ರಮಾಣದಲ್ಲಿ ಸಮ ಪ್ರಮಾಣದಲ್ಲಿ ಪಕ್ವ ಮಾಡಿ ಸ್ವಾಮಿಗೆ ಸಮರ್ಪಣೆ ಮಾಡಬೇಕಂತ ಹೇಳಿದ್ದಾರೆ. ಮತ್ತೆ ಯಾವುದೇ ದಿವಸ ಕೂಡ ಸತ್ಯನಾರಾಯಣ ಪೂಜೆಗೆ ಆಗುವಾಗ ಇಂಥದ್ದೇ ದಿವಸ ಎಂಬುದಾಗಿ ನಾವು ಪಂಚಾಂಗ ತೆಗಿಬೇಕಾಗಿಲ್ಲ. ಯಸ್ಮಿನ್ ದಿನ ಮಧ್ಯ ಪ್ರತಿ ಶ್ರದ್ಧಾ ಕಂಬಿತ ಯಾವ ದಿವಸ ಕೂಡ ಸತ್ಯನಾರಾಯಣ ದೇವರ ಪೂಜೆ ಮಾಡಲು ಹೋಗುವುದು ಎಂಬುದಾಗಿ ಹೇಳ್ತಾರೆ. ಸತ್ಯನಾರಾಯಣ ದೇವರ ವಿಶೇಷ ಬ್ರಾಹ್ಮಣರು ಪಾಲ್ಗೊಳ್ಬೇಕು, ಬ್ರಾಹ್ಮಣರು ಬಂಧು ಬಾಂಧವರು ಪೂಜೆ ಮಾಡಬೇಕು, ಸಭಾಕ್ಷಣ ಸಮರ್ಪಣೆ ಮಾಡಬೇಕು. ಅಭಿಪ್ರಾಯ ದಕ್ಷಿಣಾಂತ ಬ್ರಾಹ್ಮಣಕ್ಕೆ ದಾನ ದಕ್ಷಿಣಾಂತವನ್ನು ಕೊಟ್ಟು ತದಷ್ಟ ಬಂಧುವಿಗೆ ಸಹ ಆಶೀರ್ವಾದ ಬಂಧು ಬಾಂಧವರಿಗೆ ಭೋಜನ ಹೇಳ್ತಾರೆ. ಅದೇ ರೀತಿ ಆ ದಿವಸ ದೇವರ ಸ್ಮರಣೆಯಲ್ಲಿ ಭಜನೆ ಅಥವಾ ಇತರ ದೇವರ ಸ್ಮರಣೆ ಆ ದಿವಸ ಕಡಬೇಕಾಗಿರುತ್ತಾರೆ. ಹೀಗೆ ಯಾರಾದರೂ ತಿಂಗಳು ಕೂಡ ಹುಣ್ಣಿಮೆಗೋ ಸಂಕ್ರಾಂತಿಗೋ ಅಥವಾ ಇತ್ಯಾದಿ ಪರ್ವ ತಿಥಿಗಳಲ್ಲಿ ತಿಂಗಳು ಸತ್ಯನಾರಾಯಣ ಪೂಜೆ ಮಾಡಿದ್ರೆ 4 ವರ್ಷ ಆಗುವಾಗ ಉದ್ಯಾಪನೆಯನ್ನು ಕೂಡ ಒಂದು ವಿಶೇಷ ವಲಯದಲ್ಲಿ ಕೂಡ ಹೇಳ್ತಾರೆ. ಅಂತಹ ಒಂದು ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆ ನಾವು ಯಥಾಶಕ್ತಿ ದ್ರವ್ಯವನ್ನು ಸಂಗ್ರಹಿಸಿಕೊಂಡು ಕೊಟ್ಟಿದ್ದೇವೆ. ಕೊಟ್ಟಂತಹ ಸೇವೆ ಯಾವುದು ಲೋಕದೇಶದ ಸ್ವಾಮಿಗಳನ್ನು ಮನ್ನಿಸಬೇಕು. ಉತ್ತರೋತ್ತರ ಶ್ರೇಯಸ್ಸನ್ನು ಸುಖ ಶಾಂತಿ ನಿಮ್ಮರ ಸಂತೃಪ್ತವಾದರೂ ನಾವು ಈ ಮನೆಯಲ್ಲಿ ಬಂದವರಿಗೆ ಸಂಸ್ಕಾರವಾದ ಯೋಗ ಭಾಗಗಳನ್ನು ಆ ಸ್ವಾಮಿ ಗಣಗಲಿ ಎಂಬುದಾಗಿ ಪ್ರಸನ್ನವಾದ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನಾ ಸಮರ್ಪಯಾಮಿ ಪೂಜಾಂಗರಿಷೇ ಧ್ಯಾಯಾಮಿ ಆವಾಹಯಾಮಿ ಸ್ವಾಗತಂ ಪಾದಾಲಂಬಯೋಃ ವಾದ್ಯಂ ಸಮರ್ಪಯಾಮಿ ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ ಆಚಮನಂ ಸಮರ್ಪಯಾಮಿ ಸ್ನಾನೋಪಯಾಮಿ ವಸ್ತ್ರೋಪವೇದ ಆಭರಣಂ ಸರ್ವತ್ರ ಪುಷ್ಪಾಣಿ ಸಮರ್ಪಯಾಮಿ ಧೂಪಮಾಘ್ರಾಪಯಾಮಿ ದೀಪಂ ದರ್ಶಯಾಮಿ ಅಮೃತಂ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ನೀರಾಜನಂ ಚ ಕರಿಷ್ಯೇ. ಓಂ ವೇದಾಶ್ಚೋಪನಿಷದ್ಗಣಾಶ್ಚ ವಿವಿಧ ಸಾಂಗ ಪುರಾಣ ಜಾಗಂಟೆ ಹೊಡೆದೆ. ಸಾಂಗ ಪುರಾಣ ಅನ್ವಿತ ವೇದಾಂತ ಮಂತ್ರ ತಂತ್ರ ಸಹಿತ ಸರ್ಗಾಸ್ವದೀನಂಗಣ ಕಾವ್ಯಾಲಂಕ ಸಮರ್ಪಯಾಮಿ ಸರ್ವತ್ರಕ್ಷಾಂಧರಯಾಮಿ ಮಂತ್ರಪುಷ್ಪರ್ಯಾಮಿ ಸದಗ್ರಂಥಿ ಸರ್ವಾ ಷೋಡಶೋಪಚಾರ ಪೂಜಾರ್ಥೆ ಕುಸುಮಾಕ್ಷತಾಂ ಸಮರ್ಪಯಾಮಿ ಪ್ರಾರ್ಥಯಾಮಿ. ಸತ್ಯನಾರಾಯಣಂ ದೇವಂ ದೇಹ ಕಾಮಂ ಪ್ರಭುಂ ಲೇರ್ಯಸ್ಮೇರ್ಮ ವಿದ್ಯಾವೃತನೇಶ್ವರ್ಯ ಪುತ್ರ ಪುತ್ರ ಸಂಪದ ಪುಷ್ಪಾಣಿ ಸರ್ವ ದೇಹಿಮೇ ವಿಷ್ಣು ಪ್ರಾರ್ಥನಂ ಸಮರ್ಪಯಾಮಿ. ಸಮಸ್ತ ರಾಜೋಪಚಾರ ಪೂಜಾ ಸಮರ್ಪಯಾಮಿ. ಅನೇನ ಮಯಾ ಚರಿತ ಪೂಜಾ ಸ್ವಸ್ತ್ಯಂತ ಪ್ರವಚರದೆ ಮುನಿವಿಷ್ಟಾಯಂ ಸುತಸ್ಮಾತ್ ಸಹಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಷಾದಾರೋಗ್ಯ ಆನಂದೇಶ್ವರಂ ಶಿಂಚ ಚತುರ್ವಿಧಬಲ ಪುಣ್ಯ ಪ್ರಯತ್ನೇ ಪರಮೇಶ್ವರಾಜ್ಯರ್ಥಂ ಆಚರತ ಗಣಹೋಮ ಸತ್ಯನಾರಾಯಣ ಪೂಜಾ ಸಂಪತ್ತು ಬ್ರಾಹ್ಮಣಾಯ
फलसाप्रदानाख्यं कर्म करिष्ये दानं कृत्वा ब्राह्मणपूजां करिष्ये नमो ब्रह्मण्यदेवाय गोब्राह्मणेताय च गोविन्दाय नमः पठ्यते सर्वेभ्यो ब्राह्मणेभ्यो नमः गन्धाय मेते अक्षदाः इमानां प्रसादपत्रपुष्पाणि धूपदीपगन्धादिनाराधनैः स्वोचितम् आचार्य तथा दुर्गे चक्रार्यं तथा तुमलारेस्मिन् आचार्यो भवसौ फलं मनोरथं पुत्र पौत्र प्रवर्धनं यस्मादस्य शान्तिं प्रयच्छामि ताम्बूलं श्रीकरं भद्रं विष्णोः प्रीतिकरं परं यस्मादस्य प्रधानतः शान्तिं प्रयच्छामि हिरण्यगर्भगर्भस्थं विष्णोसु अनन्तपुण्यप्रदः शान्तिं प्रयच्छामि सदक्षिणाकं और नीर हाकि